ಮಹಾಮಸ್ತಾಭಿಷೇಕ ಸಮಾರಂಭಕ್ಕೆ ರಾಮ ಮಂದಿರದ ಮಹಾಮಂದಿರ ಸಿದ್ಧವಾಗಿದೆ. ರಾಮಲಲ್ಲನನ್ನು ಪ್ರತಿಷ್ಠಾಪಿಸಬೇಕಾದ ದೇವಾಲಯದ ಗರ್ಭಗುಡಿ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ದೇವಾಲಯದ ಟ್ರಸ್ಟ್ನ ಟ್ರಸ್ಟಿ ಡಾಕ್ಟರ್ ಅನಿಲ್ ಮಿಶ್ರಾ ಅವರು ಗರ್ಭಗುಡಿಯಲ್ಲಿ ಅಮೃತ ಶಿಲೆಯಿಂದ ಮಾಡಿದ ಕಮಲದ ಹೂವಿನ ಪೀಠವನ್ನ ಸ್ಥಾಪಿಸಿದ್ದು, ಅದರ ಮೇಲೆ ರಾಮಲಲ್ಲ ಸಿಂಹಾಸನವನ್ನ ಇರಿಸಲಾಗುತ್ತದೆ. ಖಗೋಳಶಾಸ್ತ್ರಜ್ಞರು ಶೀಘ್ರದಲ್ಲಿಯೇ ಅದರ ಎತ್ತರವನ್ನ ಹೊಂದಿಸಿದ್ದಾರೆ. ಹೀಗೆ ಮಾಡುವುದರಿಂದ ಪ್ರತಿ ವರ್ಷ ರಾಮನವಮಿಯಂದು ಮಧ್ಯಾಹ್ನ 12 ಗಂಟೆಗೆ ಸೂರ್ಯನ ಕಿರಣಗಳು ರಾಮಲಲ್ಲ ಹಣೆಗೆ ತಾಗಿಕೊಂಡು ಗರ್ಭಗುಡಿಯನ್ನ ಬೆಳಗಲಿವೆ. ಮೂಲಗಳ ಪ್ರಕಾರ ಮಹಾಮಸ್ತಾಭಿಷೇಕ ಸಮಯದಲ್ಲಿ ಪ್ರಧಾನ ಆತಿಥ್ಯ ವಹಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಮಲಲ್ಲಾ ಅವರನ್ನ ತಾತ್ಕಾಲಿಕ ದೇವಾಲಯದಿಂದ ಭವ್ಯವಾದ ರಾಮ ಮಂದಿರ ಗರ್ಭಗುಡಿಗೆ ತಮ್ಮ ಕೈಯಲ್ಲಿ ತೆಗೆದುಕೊಂಡು ಹೋಗಲಿದ್ದಾರೆ. ಇದೇ ರೀತಿ ಉತ್ತರ ಪ್ರದೇಶದ ಮಾನನೀಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಗೋಣಿಚೀಲದಿಂದ ರಾಮಲಲ್ಲಾ ವಿಗ್ರಹವನ್ನ ತಾತ್ಕಾಲಿಕ ದೇವಸ್ಥಾನಕ್ಕೆ ಕರೆತಂದಿದ್ದಾರೆ. 25,000 ಜನರಿಗೆ ವಸತಿ, ಊಟ, ಸುಲಭ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಎಲ್ಲವೂ ತಯಾರಿಯಾಗಿದೆ ಎಂದು ಮಿಶ್ರಾ ಹೇಳಿದ್ದಾರೆ. 4 ಡೇರೆಗಳು, ಧರ್ಮಶಾಲೆಗಳು, ಮಠಗಳು ಮತ್ತು ದೇವಾಲಯಗಳಲ್ಲಿ 25,000 ಜನರಿಗೆ ವಸತಿ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗಿದೆ. ದೇಶದ 3 ಶಿಲ್ಪಿಗಳು ರಾಮಲಲ್ಲಾ ವಿಗ್ರಹವನ್ನ ತಯಾರಿಸಿದ್ದಾರೆ. ನಿರ್ಮಾಣದ ಕಾರ್ಯ ಪೂರ್ಣಗೊಂಡಿದೆ. ಈಗ ಮುಕ್ತಾಯದ ಕೆಲಸ ನಡೆಯುತ್ತಿದೆ. ಇವುಗಳಲ್ಲಿ ಒಂದು 5 ವರ್ಷದ ಮಗುವಿನ ರೂಪದಲ್ಲಿ ಕಪ್ಪು ಮೈಬಣ್ಣವನ್ನು ಹೊಂದಿದ್ದು ಅಮೃತ ಶಿಲೆಯಿಂದ ಈ ಒಂದು ಶಿಲೆಯನ್ನ ತಯಾರಿಸಲಾಗಿದೆ. ದೇವಾಲಯದ ಟ್ರಸ್ಟ್ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗಾಗಿ ಇವುಗಳಲ್ಲಿ ಅತ್ಯಂತ ಆಕರ್ಷಕವಾದ ವಿಗ್ರಹವನ್ನ ಆಯ್ಕೆ ಮಾಡುತ್ತದೆ. ರಾಮಲಲ್ಲಾ ದರ್ಶನಕ್ಕೆ 45 ದಿವಸ ಕಾಲ ಪ್ರತಿದಿನ 25,000 ಭಕ್ತರಿಗೆ ಅವಕಾಶ ಸಿಗಲಿದೆ. ವಿಷಯ ಗೊತ್ತಿರಲಿ ಸ್ನೇಹಿತರೆ, ಈ ಗರ್ಭಗುಡಿಯಲ್ಲಿ ರಾಮನ ವಿಗ್ರಹ ತಯಾರಿಸಿದ್ದು ನಮ್ಮ ಕರ್ನಾಟಕದ ಶಿಲ್ಪಿ. ಜೋಧಪುರದ ಓಂ ಮಹರ್ಷಿ ಸಾಂದೀಪಿನಿ ರಾಮರಾಜ ಆಶ್ರಮದಿಂದ 108 ಕಲಶದಲ್ಲಿ ತುಂಬಿದ 600 ಕೆಜಿ ಹಸುವಿನ ತುಪ್ಪವನ್ನ 11 ರಥಗಳ ಮೂಲಕ ಮಂತ್ರಘೋಷಗಳ ಋಷಭ ಗಾಡಿಯಲ್ಲಿ ಅಯೋಧ್ಯೆಗೆ ಕಳಿಸಲಾಗಿದೆ. ರಾಮಲಲ್ಲಾ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಈ ತುಪ್ಪವನ್ನ ವಿಗ್ರಹದ ಮುಂದೆ ಜ್ಯೋತಿ ಬೆಳಗಿಸುವ ಆಚರಣೆ ಮತ್ತು ಅಭಿಷೇಕ ಕಾರ್ಯಕ್ರಮಗಳಲ್ಲಿ ಬಳಸಲಾಗುತ್ತಿದೆ. ಈ ತುಪ್ಪವನ್ನು ವಿಶೇಷವಾಗಿ ತಯಾರಿಸಿದ 108 ಕಲಶಗಳಲ್ಲಿ ಸಾಂದೀಪಿನಿ ರಾಜಧರ್ಮ ಗೋಶಾಲೆ ಈ ತುಪ್ಪವನ್ನ ಕಳಿಸಿಕೊಟ್ಟಿದೆ. ಪ್ರಾಣ ಪ್ರತಿಷ್ಠಾಪನೆ ಸಮಯದಲ್ಲಿ ನಡೆಸಲಾಗುವ ಮಹಾಯಜ್ಞ ಮತ್ತು ಆರತಿಗಾಗಿ ವಿಶೇಷ ತುಪ್ಪವನ್ನ ಬಳಸಲಾಗುತ್ತದೆ. ಗೋಶಾಲೆಯಲ್ಲಿರುವ ದೇಸಿ ಹಸುವಿನಿಂದ ಈ ತುಪ್ಪವನ್ನ ತಯಾರಿಸಲಾಗಿದೆ. ಸ್ವಾಮಿ ಓಂ ಮಹರ್ಷಿ ಅವರು ದೇವಾಲಯದ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಖಜಾಂಜಿ ಗೋವಿಂದ ದೇವ್ ಅವರು ಈ ಪವಿತ್ರ ತುಪ್ಪವನ್ನ ಹಸ್ತಾಂತರಿಸಿದ್ದಾರೆ. ಹಸುವಿನ ತುಪ್ಪವನ್ನು ಅತ್ಯಂತ ಪರಿಶುದ್ಧವೆಂದು ಪರಿಗಣಿಸಲಾಗುತ್ತದೆ ಎಂದು ಸ್ವಾಮಿ ಗೋವಿಂದ ದೇವ್ ಗಿರಿ ಹೇಳಿದ್ದಾರೆ. ಆಯುರ್ವೇದದ ಪ್ರಮುಖ ಔಷಧಿಗಳಲ್ಲಿ ಇದನ್ನು ಕೂಡ ಉಲ್ಲೇಖಿಸಲಾಗಿದೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಭೂಮಿ ಪೂಜೆಯಲ್ಲಿ ವಿತರಿಸಲಾದ 1.50 ಲಕ್ಷ ರಘುಪತಿ ಲಡ್ಡು ಪ್ರಸಾದದಲ್ಲಿ ನಂದಿನಿ ತುಪ್ಪ ಬಳಸಲಾಗಿತ್ತು. ಇದೀಗ ರಾಮ ಮಂದಿರದ ನಿರ್ಮಾಣ ಸ್ಥಳದಲ್ಲಿ ಸ್ಥಾಪಿಸಲಾಗಿರುವ ಅಖಂಡ ಜ್ಯೋತಿಗೂ ನಮ್ಮ ರಾಜ್ಯದ ನಂದಿನಿ ತುಪ್ಪ ಕಳಿಸಿಕೊಡಲಾಗುತ್ತಿದೆ. ವಿಶೇಷವೇನೆಂದರೆ ಹನುಮಾನ್ ದೇವಾಲಯದ ಪ್ರಸಾದವೂ ಕೂಡ ನಂದಿನಿ ತುಪ್ಪದಲ್ಲಿಯೇ ತಯಾರಾಗುತ್ತಿದೆ. ಈ ದೇವಾಲಯದ ವ್ಯವಸ್ಥಾಪಕ ಶೇಷಾದ್ರಿಯವರು ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನವರಾಗಿದ್ದಾರೆ. ಇವರು ಈ ಮೊದಲು ತಿರುಪತಿಯಲ್ಲಿ ಕೆಲಸ ಮಾಡುತ್ತಿದ್ದರು. ತಿರುಪತಿ ಲಡ್ಡು ಮಾಡಲು ಹಿಂದೆ ನಂದಿನಿ ತುಪ್ಪವನ್ನೇ ಬಳಸಲಾಗುತ್ತಿತ್ತು. ಇದೇ ಕಾರಣ ನಂದಿನಿ ತುಪ್ಪವನ್ನು ಈಗಲೂ ಕೂಡ ಇಲ್ಲಿ ಬಳಸಲು ನಿರ್ಧಾರ ಮಾಡಿದ್ದಾರೆ. ರಾಮ ಮಂದಿರ ನಿರ್ಮಾಣದ ಭೂಮಿ ಪೂಜೆ ಪ್ರಸಾದಕ್ಕೂ ನಂದಿನಿ ತುಪ್ಪವನ್ನೇ ಬಳಸಲಾಗಿತ್ತು. ಹಾಗೆಯೇ ಅಖಂಡ ಜ್ಯೋತಿಗೂ ನಂದಿನಿ ತುಪ್ಪವನ್ನೇ ಬಳಕೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಥೈಲ್ಯಾಂಡ್ನಿಂದ ಮಣ್ಣು, ಕಂಬೋಡಿಯಾದಿಂದ ಅರಿಶಿಣ ಕೂಡ ಬಂದಿದೆ. ಸ್ವಾಮಿ ಗೋವಿಂದ ದೇವ್ ಗಿರಿ ಮಾತನಾಡಿ, ರಾಮ ಮಂದಿರಕ್ಕಾಗಿ ಹಲವು ಅಪರೂಪದ ವಸ್ತುಗಳನ್ನು ವಿದೇಶದಿಂದ ಕೂಡ ಕಳಿಸಲಾಗಿದೆ. ಥೈಲ್ಯಾಂಡ್ನಲ್ಲೂ ಅಯೋಧ್ಯ ನಗರವಿದೆ. ಅವರ ರಾಜನ ಹೆಸರು ಕೂಡ ರಾಮ. ಆ ಊರಿನ ಮಣ್ಣನ್ನು ಉಡುಗೊರೆಯಾಗಿ ಈಗ ಕಳಿಸಿದ್ದಾರೆ. ಇದಲ್ಲದೆ ಕುಂಕುಮದ ಪರಿಮಳವನ್ನು ಹೊಂದಿರುವ ಕಂಬೋಡಿಯಾದಿಂದ ಅರಿಶಿಣವನ್ನ ಕಳಿಸಲಾಗಿದೆ. ಈ ಅರಿಶಿಣವನ್ನು ಮಂಗಳವಾರ ದೇವಾಲಯ ಟ್ರಸ್ಟ್ ಸ್ವೀಕರಿಸಿದ್ದು, ಇದನ್ನು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸೇರಿಸಲು ಮನವಿ ಮಾಡಲಾಗಿದೆ.
ನೋಡಿದಿರಾ ಸ್ನೇಹಿತರೆ? ರಾಮ ಮಂದಿರ ನಿರ್ಮಾಣಕ್ಕೆ ಹಾಗೂ ರಾಮ ಮಂದಿರ ಸಲುವಾಗಿ ಏನೆಲ್ಲ ಜನರು ಏನೆಲ್ಲ ವಸ್ತುಗಳನ್ನ ಕಳಿಸುತ್ತಿದ್ದಾರೆ ಎಂದು. ನಿಮಗೇನಾದ್ರೂ ಅವಕಾಶ ಸಿಕ್ಕರೆ ತಪ್ಪದೆ ಜೀವನದಲ್ಲಿ ಒಮ್ಮೆ ಈ ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟು ಪುನೀತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.